ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅವರು ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ಜಾಣೆಯರನ್ನು ಪರಿಚಯಿಸುವಂತಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಒಬ್ಬೊಬ್ಬ ನಮ್ಮೂರಿನ ಜಾಣೆಯ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಇಂದು ಕೂಡ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಟ್ಟಂತಹ ನಟಿ, ಅದರ ಜೊತೆಗೆ ರೂಪದರ್ಶಿಯು ಕೂಡ ನಮ್ಮೂರಿನ ಸ್ನೇಹ ಶೇರಿಗಾರ್ ಅವರು. ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ಅದು ಕೂಡ ರೂಪದರ್ಶಿ ಅಂದರೆ ಮಾಡೆಲ್, ಅದರ ಜೊತೆಗೆ ನಟನೆ, ಈ ಮೂರನ್ನು ಕೂಡ ಜೊತೆಯಾಗಿ ನಿಮ್ಮ ಜೀವನದಲ್ಲಿ ತಗೊಂಡ್ಕೊಂಡು ಹೋಗ್ತಾ ಇದ್ದೀರಾ. ಮೊದಲನೇದಾಗಿ ನೀವು ಯಾವ ಕ್ಷೇತ್ರಕ್ಕೆ ಬಂದದ್ದು, ಅದರ ಬಗ್ಗೆ ಹೇಳಿ. ಮೊದಲನೇದಾಗಿ ನಾನು ಕರಾಟೆಗೆ ಮೊದಲು ಗುರುತಿಸ್ಕೊಂಡವಳು. ಅಂದರೆ ನಂಗೆ ಸಣ್ಣವಳಿರುವಾಗ ನನ್ನ ಅಪ್ಪ ಕರಾಟೆಗೆ ಸೇರಿಸ್ಬೇಕು, ಅವಳೊಂದು ಬ್ಲ್ಯಾಕ್ ಬೆಲ್ಟ್ ಆಗಬೇಕಂತ ಆಸೆ ಪಟ್ಟರು. ಸೊ ಫಸ್ಟಿಗೆ ಹೋಗುವಾಗ ನನಗೂ ಸ್ವಲ್ಪ ಭಯ ಇತ್ತು. ಆದರೆ ನೆಕ್ಸ್ಟ್ ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗಿ ಫಸ್ಟ್ ಟೂರ್ನಮೆಂಟಲ್ಲೇ ನಾನು ಫಸ್ಟ್ ಪ್ರೈಸ್ ತಗೊಂಡ್ಬಂದೆ. 2 ಗೋಲ್ಡ್ ಸಿಕ್ತು ನನಗೆ, ಕಟ ಮತ್ತು ಕುಮಿಟೆಯಲ್ಲಿ. ಸೊ ಅದರ ನಂತರ ಫುಲ್ ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಸೊ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೂಡ ಮುಗಿಸಿದ್ದೇನೆ ಈಗ. ಓಕೆ, ಬ್ಲ್ಯಾಕ್ ಬೆಲ್ಟ್ ಮುಗಿಸಿದ್ರೆ ಹಾಗಾದರೆ ಅಪ್ಪ ಒಂದು ಹೋಗು ಮಗಳೇ ಮಾಡಿ ಬಾ ಒಂದೇನಾದರೂ ಅಂತ ಹೇಳಿದಕ್ಕೆ ಫುಲ್ ಸಪೋರ್ಟ್ ಇರ್ತಿತ್ತು, ಅಪ್ಪ ಅಮ್ಮ ಇಬ್ಬರು ಕೂಡ. ಓಕೆ, ಕರಾಟೆ ಏನಕ್ಕೆ ಕಲ್ತ್ಕೊಂಡ್ರಿ? ಸೆಲ್ಫ್ ಡಿಫೆನ್ಸ್ ಆಗಿ ಅಲ್ವಾ? ಹೀಗೆ ಸೆಲ್ಫ್ ಡಿಫೆನ್ಸ್. ಮತ್ತು ಅಪ್ಪಂಗೆ ನಾನು ಪೊಲೀಸ್ ಆಫೀಸರ್ ಆಗಬೇಕಂತ ತುಂಬ ಆಸೆ ಇತ್ತು. ಆದರೆ ಬಿಕಾಸ್ ಆಫ್ ಮೈ ಹೈಟ್ ಅದು ಹೋಯಿತು. ಸೊ ನಾನು ಜಸ್ಟ್ ಸೆಲ್ಫ್ ಡಿಫೆನ್ಸ್ ಆ್ಯಂಡ್ ಇದು ಒಂಥರ ಪ್ಯಾಷನ್ ಥರ ನನಗೆ. ಓಕೆ, ಹೌದು. ಅದೇ ಕರಾಟೆಯಲ್ಲಿ ಮುಂಚೆ ಆದರೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತಾ ಇದ್ವಿ. ಈಗ ಕರಾಟೆಯಲ್ಲೂ ಕೂಡ ಅದೆಷ್ಟು ಪ್ರಕಾರದ ಕಾಂಪಿಟೇಷನ್ಗಳನ್ನು ಮಾಡ್ತಾರೆ, ತುಂಬ ಟೂರ್ನಮೆಂಟ್ಸ್ ಎಲ್ಲ ಮಾಡ್ತಾರೆ, ರಾಜ್ಯ ರಾಷ್ಟ್ರ ಮಟ್ಟ ಎಲ್ಲದಕ್ಕೂ. ಈವನ್ ಶಿಕ್ಷಣ ಇಲಾಖೆಯವರು ಕೂಡ ಸಪೋರ್ಟ್ ಮಾಡಿ ಅವರು ಕೂಡ ಮಾಡ್ತಾರೆ. ಸೊ ನನ್ನ ಸರ್ ಅಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು, ಲಕ್ಷ್ಮೀನಾರಾಯಣ್ ಬಿ ಆಚಾರ್ಯ ಅಂಥೇಳಿ ನನ್ನ ಕರಾಟೆ ಸರ್. ಅವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾಟ್ ಓನ್ಲಿ ಇನ್ ಕರಾಟೆ ಫೀಲ್ಡ್, ಲೈಕ್ ನಾನು ಯಾವುದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ, ಮುಂದೆ ಹೋಗು ಅಂತ ಹೇಳಿದೆ. ಸೊ ಓಕೆ, ಅಂದರೆ ಎಷ್ಟನೇ ಕ್ಲಾಸಿಂದ, ಅಂದರೆ ನೀವು ಸಣ್ಣ ವಯಸ್ಸು ಅಂತ ಹೇಳಿದ್ರಿ, ಅಂದರೆ ನಾನು ಸಣ್ಣ ವಯಸ್ಸಂದರೆ 2nd ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಈಗಲೂ ಕಲಿತಾ ಇದ್ದೀನಿ? ಈಗಲೂ ಹೋಗ್ತಾ ಇದ್ದೇನೆ. ಸೊ ನಂದು ಈ ಕಾಲೇಜ್ ಜಾಬ್ ಅದರಿಂದಾಗಿ ಸ್ವಲ್ಪ ಈಗ ಹೋಗ್ಲಿಕ್ಕೆ ಆಗ್ತಿಲ್ಲ. ಇನ್ನು ಯಾರಾದರೂ ನಿಮ್ಮ ಜೊತೆ ಏನಾದರೂ ಜಗಳಕ್ಕೆ ಬಂದರೆ ಕರಾಟೆ ಗೊತ್ತಿದೆ ನಿಮಗೆ? 100%. ಓಕೆ, ಒಂದು ನಿಮಗೊಂದು ಕೇಳುವಂತಹ ಪ್ರಶ್ನೆ, ಈ ಕರಾಟೆಯಿಂದ ನಮಗೆ ಏನಾದರೂ ಅಟ್ಯಾಕ್ ಆದಾಗ ಅದರಿಂದ ಉಪಯೋಗ ಆಗ್ತದಂತ ಹೇಳಿದರು, ಆಗ್ತದ ನಿಜವಾಗಿಯೂ ಕೂಡ? ಖಂಡಿತ ಆಗ್ತದೆ. ಈಗ ನಾವು ಒಂದೇ ಸರಿಗೆ ಎಷ್ಟು ಆಗುತ್ತೋ ಅಷ್ಟು ನಾವು ನಮ್ಮ ಪ್ರಯತ್ನ ಮಾಡ್ಬೋದು. ಅಂದರೆ ಈಗ ಇದು ಸಡನ್ನಾಗಿ ಕೆಲವರಿಗೆಲ್ಲ ಕರಾಟೆ ಗೊತ್ತಿಲ್ಲದವರು ಜಸ್ಟ್ ಕಾಪಾಡಿ ಅಂತ ಹೇಳ್ತಾರೆ ಬಿಟ್ಟರೆ ಅವರಿಗೆ ಯಾವ ಟೆಕ್ನಿಕ್ಸು ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಈ ಕರಾಟೆಗೆ ಬಂದು ಅಟ್ಲೀಸ್ಟ್ ನಮ್ಮ ಸೆಲ್ಫ್ ಡಿಫೆನ್ಸ್, ಈಗ ಯಾರಾದರೂ ಒಬ್ಬರು ಕೈ ಹಿಡಿದ್ರು ಅಂದ್ಕೊಳ್ಳಿ, ಜಸ್ಟ್ ನಮಗೆ ಫೋರ್ಸ್ಫುಲ್ಲಾಗಿ ನಮ್ಮ ಕೈ ಹಿಡಿದ್ರು, ಅವರಿಗೆ ಒಂದು ರೀತಿಯಲ್ಲಿ ನಾವು ಅವ್ರನ್ನ ಹೊಡೆದು ಓಡಿ ಈಚೆ ಬಂದು ಹೆಲ್ಪ್ ಕೇಳುವಷ್ಟು ಇದು ಹೆಲ್ಪ್ ಮಾಡ್ತದೆ ನಮಗೆ. ಸೊ ಈಗ ಆಲ್ಮೋಸ್ಟ್ ಗೌರ್ಮೆಂಟ್ ಕೂಡ ಇರೋ ಈ ಹೈಸ್ಕೂಲ್ಸ್, ಕಾಲೇಜು ಅಲ್ಲಿ ಎಲ್ಲ ಕಡೆಯಲ್ಲೂ ಕರಾಟೆ ಶಿಕ್ಷಣ ಕೊಡ್ತಿದ್ದಾರೆ. ಸೊ ಅದು ಯೂಸ್ ಆಗ್ತಿದೆ. ಓಕೆ, ನೀವೇನಾದರೂ ಆ ರೀತಿ ಹೋಗಿದ್ರಾ ಆಸ್ ಅ ರಿಸೋರ್ಸ್ ಪರ್ಸನ್ ಏನಾದರೂ? ನಾನು ಕಲಿತಿದ್ದ ತೆಂಕನಡಿಯೂರು ಕಾಲೇಜಲ್ಲಿ ನಾನು ಕಲಿತಿದ್ದೆ. ಸೊ ಅಲ್ಲಿ ಕೂಡ ಹಾಗೆ, ಅಲ್ಲಿ ನನಗೆ ಅಂತೂ ತುಂಬ ಹೆಮ್ಮೆ ಉಂಟು, ನಾನು ಅಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಕಲಿಸಿಕೊಟ್ಟಿದ್ದೇನೆ ಅಂತ. ಅದು ಶಿಕ್ಷಣ ಇಲಾಖೆಯಿಂದಲೇ ಆಗಿರೋದು. ಸೊ ನಮ್ಮ ತಂಡಕ್ಕೆ ಬಂದಿತ್ತು. ಸೊ ನಾವು ಹೋಗಿ ಹೇಳಿಕೊಟ್ಟು. ಓಕೆ, ಹೇಳಿಕೊಟ್ಟು ಎಷ್ಟು ಖುಷಿ ಆಯಿತು. ನೀವು ಕಲಿತಂತಹ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕಲಿಸಿಕೊಡುವಾಗ ಕಲಿಯೋದು ಇಷ್ಟವ, ಕಲಿಸಿಕೊಳ್ಳೋದು ಇಷ್ಟವ ನಿಮಗೆ? ಕಲಿಯೋದು ತುಂಬ ಇಂಟ್ರೆಸ್ಟಿಂಗ್ ಇರ್ತದೆ. ಅದರಲ್ಲಿ ಮುಗಿಯುವುದು ಅಂತ ಇಲ್ಲ. ಕರಾಟೆಯಲ್ಲಿ ತುಂಬ ಮುಂದೆ ಹೋಗ್ಬೋದು. ಇನ್ನೂ ಇದರಲ್ಲಿ ಬ್ಲ್ಯಾಕ್ ಬೆಲ್ಟ್ ಮಾತ್ರ ಅಲ್ಲ, ಬ್ಲ್ಯಾಕ್ ಬೆಲ್ಟ್ಗಿಂತ ನೆಕ್ಸ್ಟು ಇದೆ, ಬ್ಲ್ಯಾಕ್ 2nd, 3rd, 4th ಡ್ಯಾನ್ ಅಂತೆಲ್ಲ ಉಂಟು. ಸೊ ಕಲಿಯೋದಿದ್ರೆ ತುಂಬ ಉಂಟು, ನೆವರ್ ಎಂಡಿಂಗ್. ಆಮೇಲೆ ಕಲಿಸೋದಂದರೆ ಇನ್ನೂ ಖುಷಿ ಆಗ್ತದೆ. ಲೈಕ್ ನನಗೆ ಗೊತ್ತಿರೋದನ್ನು ಮತ್ತೊಬ್ರಿಗೆ ಕಲಿಸಿ ಅವ್ರಿಗೆ ಯೂಸ್ ಆಗ್ತದೆ. ಸೊ ಅವರು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೋದು ಅಂತ ನಂಗೆ ಖುಷಿ ಆಯ್ತು. ತುಂಬ ಖುಷಿ ಇದೆ ಹಾಗಾದರೆ. ಓಕೆ, ಕರಾಟೆಯ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳಿದರೆ, ಅಂದರೆ ನೀವು ಒಂದು ನಿಮ್ಮ ಲೈಫಲ್ಲಿ ಕರಾಟೆಯ ಬಗ್ಗೆ. ಸೊ ಅದರ ಜೊತೆ ಬಂದಾದಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಅತ್ಯುತ್ತಮ ಕಾಮಿಡಿ. ನಿಮ್ಮದು ನೋಡಿದರೆ ಹೀರೋಯಿನಿಗೆ ಸೂಟ್ ಆಗ್ತೀರಂತ ಎಲ್ಲರೂ ಹೇಳ್ಬೋದು. ಆದರೆ ಹೇಗೆ ಕಾಮಿಡಿ ಕ್ಲಿಕ್ ಆಯಿತು ನಿಮಗೆ?
ಕಾಮಿಡಿ ಅದು ಈಗ ಎಲ್ಲ ಮೂವೀಸ್ ಆಗಲಿ ಇದು ಯಾವುದೇ ಫೀಲ್ಡ್ ಆಗಿರಲಿ ಆ್ಯಕ್ಟಿಂಗಲ್ಲಿ ಅಲ್ಲಿ ಯಾವಾಗಲೂ ನಮ್ಮ ಈ ಬಿಹೇವಿಯರ್ಗೆ ಅಪೋಸಿಟೇ ಯಾವತ್ತೂ ಕೊಡುತ್ತೆ. ಖಂಡಿತ ಅದಲ್ವಾ. ಸೊ ನಂದು ಹಾಗೆ ಆಯಿತು. ನಾನು ಫಸ್ಟ್ 2019 ನಮ್ಮ ಟೀಮ್ ಸ್ಟಾರ್ಟ್ ಆದದ್ದು ಶ್ರೀಕೃಷ್ಣ ಕಲಾವಿದರು ಅಂತ ಹೇಳಿ. ಸೊ ಅದರಲ್ಲಿ ಫಸ್ಟಿಗೆ ನನ್ನ ಅಜಿತ್ ಶೆಟ್ಟಿ ಅಂತ ಇದ್ದಾರೆ, ಅವ್ರು ನನ್ನನ್ನು ಮೊದಲು ಕರ್ಕೊಂಡು ಹೋದರು. ಆ್ಯಕ್ಟಿಂಗಿಗೆ ಆಸಕ್ತಿ ಇದ್ದರೆ ಬರ್ಬೋದು ಅಂಥೇಳಿ. ಸೊ ನಾನು ಅಂದ್ಕೊಂಡು ಹೋದೆ. ಅಲ್ಲಿ ಹೋದ ತಕ್ಷಣ ಮೊದಲು ಅವರು ನನ್ನನ್ನು ನೋಡಿ ಹೇಳಿದ್ದೆ, ನೀವು ಕಾಮಿಡಿ ಆ್ಯಕ್ಟರ್ ಆಗ್ತೀರಾ ಅಂತ. ಸೊ ನಾನು ಓಕೆ ಸರ್ ಟ್ರೈ ಮಾಡ್ತೇನೆ ಅಂತ. ಎಷ್ಟು ಸೈಲೆಂಟ್ ಇರೋರು ಹೇಗೆ ಕಾಮಿಡಿ ಮಾಡಿದ್ರಂತ? ಒಂದು ನಮ್ಮ ಡೈರೆಕ್ಟರ್ ಸುರೇಶ್ ಶೆಟ್ಟಿ ಪಾಡಿಗಾರ್ ಅಂತೇಳಿ, ಅವರು ಒಂದೊಂದು ನಮಗೆ ಟೀಚಿಂಗ್ ಮಾಡ್ತಾರೆ. ಸೊ ಅವರ ಡೈರೆಕ್ಷನಲ್ಲಿ ಯಾರು ಯಾವ ಆ್ಯಕ್ಟಿಂಗ್ ಕೂಡ ಮಾಡ್ಬೋದು. ಅಂದರೆ ತುಳು ಲ್ಯಾಂಗ್ವೇಜ್ ತುಳುವಲ್ಲೂ ಮಾಡ್ತೇವೆ, ಕನ್ನಡದಲ್ಲೂ ಮಾಡ್ತೇವೆ. ಸೊ ನಂಗೆ ಅವರು ಹೇಳಿಕೊಟ್ಟಂಥ ವಿದ್ಯೆ ಆಗಿರ್ಬೋದು, ಅದರಿಂದಾಗಿ ನಾನು ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತಾ ಈಗ ಸೆಟ್ ಆಗಿದ್ದೇನೆ. ಹಾಗಾದರೆ ನಮ್ಮ ಸ್ನೇಹ ಅಂದರೆ ಕಾಮಿಡಿ ಆ್ಯಕ್ಟರ್, ಹೀರೋಯಿನ್ ಅಲ್ಲ. ಓಕೆ, ಈಗ ಒಂದು ನಾಟಕದಲ್ಲಿ ಹೀರೋಯಿನ್ ಆಗಿದ್ದೇನೆ. ಸೊ ನಮ್ಮದು 3 ನಾಟಕ ಇದೆ. ಫಸ್ಟ್ ಇದ್ದು ಆನಿದ ಮನದಾನಿ ಅಂತ ಹೇಳಿ, ಸೆಕೆಂಡ್ ಇದ್ದು ಅಂಚನೆ ಅವಡು, ಥರ್ಡ್ ಇದ್ದು ಆ ಇಲ್ಲಾಡ್ ಅಂತ ಹೇಳಿ. ಸೊ ಇದರಲ್ಲಿ 2 ನಾಟಕದಲ್ಲಿ, ಫಸ್ಟ್ ಇದ್ದು 2 ನಾಟಕದಲ್ಲಿ ನಾನು ಕಾಮಿಡಿ ಆ್ಯಕ್ಟರ್ ಆಗೇ ಇದ್ದೇನೆ. ಸೊ ಥರ್ಡ್ ಇದ್ದ ನಾಟಕದಲ್ಲಿ ಹೀರೋಯಿನ್ ಆಗಿ ಮಾಡ್ತಿದ್ದೆ. ಹಾಗಾದರೆ ಹೀರೋಯಿನ್ ಆಗಿ ಕೂಡ ಇದ್ದಾರಂತ ಹೇಳ್ಬೋದು. ಓಕೆ, ಯಾವ ನಿಮಗೆ ಕ್ಯಾರೆಕ್ಟರ್ ಮಾಡೋದು ತುಂಬ ಖುಷಿ ಆಗ್ತದೆ? ಆ್ಯಸ್ ಅ ಲೀಡ್ ರೋಲ್ ಅವರು ಕಾಮಿಡಿ ಆಗಿ ತುಂಬ ಖುಷಿ ಆಗ್ತದೆ ನನಗೆ. ಯಾಕಂದರೆ ನನ್ನಿಂದಾಗಿ ಒಬ್ರು ನಗ್ತಾರೆ ಅಂದರೆ, ಸೊ ಅದು ತುಂಬ ಕಷ್ಟ ನಿಜವಾಗಿ. ಒಬ್ರನ್ನ ನಗ್ಸೋದು ಅಥವಾ ಅಳಿಸೋದು ಇದು 2 ಕೂಡ ತುಂಬ ಕಷ್ಟ. ಸೊ ನನಗೆ ನಗ್ಸೋದು ಅಂದರೆ ತುಂಬ ಇಷ್ಟ. ಸೊ ಕಾಮಿಡಿ ಆ್ಯಕ್ಟಿಂಗ್ ವೆರಿ ಓಕೆ. ಅಂದರೆ ಏನಂದರೆ ಈಗ ಯಾವ ಜನಗೆ ನಮ್ಮ ಎಕ್ಸ್ಪೆಷಲಿ ಕರಾವಳಿಯವರು, ನಮ್ಮ ತುಳುನಾಡಿನವರು ಜಾಸ್ತಿ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಖಂಡಿತ ಅಲ್ವಾ? ಅಷ್ಟು ಕಾಮಿಡಿ ಆಗೋದಿಲ್ಲ ಅವರಿಗೂ. ಬಂದರೆ ಒಳ್ಳೆ ಕಾಮಿಡಿ ಆಗಬೇಕಂತ, ಬಿದ್ದು ನಗಬೇಕು ಅಂತ. ಹೇಗೆ ಪ್ರಾಕ್ಟೀಸ್ ಎಲ್ಲ ಹೇಗಿರ್ತದೆ? ಅದು ಕೂಡ ಡೈಲಾಗ್ ರೈಟರ್ಸ್ನವ್ರದ್ದು ಉದ್ದದ ಡೈಲಾಗ್ ಹೇಗೆ? ಅವರ ಡೈಲಾಗ್ಸ್ ಈಸಿ ಇರ್ತದೆ, ಬಟ್ ಹೇಗೆ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಒಂದು ಕ್ಯಾರೆಕ್ಟ್ರಿಗೆ ಹೋಗ್ತಿದ್ದೀವಿ ಅಂದರೆ ಆ ಕ್ಯಾರೆಕ್ಟರ್ ನಾವೇ ಆಗಬೇಕು. ಈಗ ಅದು ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ಸೊ ಅದನ್ನು ಮಾಡೋಣ ಅದಲ್ಲ. ನಾವು ಆ ಕ್ಯಾರೆಕ್ಟರ್ ಒಳಗೆ ಹೋದರೆ ನೆಕ್ಸ್ಟ್ ಆ ಡೈಲಾಗ್ ಆಟೋಮೆಟಿಕಲಿ ನಮಗೆ ಬರ್ತದೆ. ಆ್ಯಂಡ್ ಏನಾದರೂ ನಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಸರ್ ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಅವರು ಗಮ್ಮತ್ತಿಗೆ ಅಷ್ಟೇ ಗಮ್ಮತ್ತು ಮಾಡ್ತಾರೆ ಆ್ಯಂಡ್ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಟೈಮಲ್ಲಿ ತುಂಬ ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾರೆ. ಸೊ ಅದರಲ್ಲಿ ನಾವು ಸೆಟ್ ಆಗ್ತೇವೆ. ಹಾಗಾದರೆ ಒಳ್ಳೆ ಗುರು ಇದ್ದರೆ ಏನು ಬೇಕಾದರೂ ಆಗ್ಬೋದು. ಓಕೆ, ಯಾವ ಒಂದು ಅಂದರೆ ಕಾಮಿಡಿ ಆ್ಯಕ್ಟ್ ಅಂತ ಹೇಳಿದರೆ ಯಾವ ಒಂದು ನಿಮ್ಮ ರೋಲಿನದ ಹೆಸರೇನಿತ್ತು? ಫಸ್ಟ್ ಆನಿದ ಮನದಾನಿ ಅದರಲ್ಲಿ ಮೀನಾಕ್ಷಿ ಅಂತ ಹೇಳಿ, ಅದರಲ್ಲಿ ಜಸ್ಟ್ ಏನು ನನಗೆ ಚಿಕ್ಕಮ್ಮ ಇರ್ತಾರೆ, ಅಜ್ಜ ಇರ್ತಾರೆ. ಅದರಲ್ಲಿ ಜಸ್ಟ್ ಒಂದು ಲವ್ ಮ್ಯಾಟರಲ್ಲಿ ಆಗೋವಂಥದ್ದು. ಅದರಲ್ಲಿ ನಾವು ಅದರಲ್ಲಿ ತೋರಿಸಿಕೊಡ್ತೇವೆ ಜಾತಿ ಅದೆಲ್ಲ ಮಧ್ಯ ಬರಲ್ಲ ಅಂಥೇಳಿ. ಆಮೇಲೆ ಅದು ಸ್ಟೋರಿ ಅದು ಹೇಗಿದೆ ಅಂದರೆ ಕಾಮಿಡಿಯಲ್ಲೂ ಒಂದು ಸ್ಟೋರಿ ಇದೆ ಆ್ಯಂಡ್ ಅದರಲ್ಲಿ ಸೀರಿಯಸ್ ಸ್ಟೋರಿ ಇರುತ್ತೆ, ಅದು ಒಂದಿದೆ. 2 ಪಾರ್ಟ್ ಇದೆ, 2 ನಮಗೆ ಲೈಕ್ ಮೋರಲ್ ಸಿಗ್ತದೆ ಅದರಲ್ಲಿ. ಓಕೆ, ಅಂದರೆ ನಾವು ಯಾವುದೇ ಕಥೆಯನ್ನು ಮಾಡಲಿ, ಯಾವುದೇ ಒಂದು ಕ್ಯಾರೆಕ್ಟರ್ನ ಮಾಡಲಿ, ಎಕ್ಸೆಪ್ಟ್ ಮಾಡಬೇಕು, ಜನಗಳು ಒಪ್ಕೊಳ್ಬೇಕು. ಅದು ತುಂಬ ಮುಖ್ಯ ಆಗಿರ್ತದೆ. ಯಾಕಂದರೆ ಎಲ್ಲದರಲ್ಲೂ ನಮ್ಮನ್ನು ತಪ್ಪು ಜಾಸ್ತಿ ಹುಡುಕ್ತಾರೆ. ಖಂಡಿತ ತಪ್ಪು. ಏನು ನಿಮಗೆ ಅದರಲ್ಲಿ ಏನಾದರೂ ಕಲೀಲಿಕ್ಕೆ ಏನಾದರೂ ಸಿಕ್ಕಿತ್ತಾ? ಹಾಗೆ ಮಾಡ್ಬೋದಿತ್ತಲ್ಲ ಸ್ನೇಹ, ಹೀಗೆ ಮಾಡ್ಬೋದಿತ್ತಲ್ಲ? ನಾನು ಫಸ್ಟ್ ಟೈಮ್ ನಾಟಕ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ನಾಟಕ ಕೊಟ್ವಿ ಒಂದು ಕಡೆಯಲ್ಲಿ, ಫಸ್ಟ್ ಶೋ. ಆ ಫಸ್ಟ್ ಶೋ ಅಲ್ಲಿ ಹೇಗಾಯಿತು ಅಂದರೆ ಅದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು, ಇನ್ನೂ ಒಂಚೂರು ಕಾಮಿಡಿ ಜಾಸ್ತಿ ಬೇಕು ಆ್ಯಂಡ್ ಆ ಸ್ಟೋರಿಯನ್ನು ಒಂಚೂರು ಬೇರೆ ರೀತಿ ಮಾಡಿ ಹಾಗೆ ಮಾಡಿ ತುಂಬ ಕಮೆಂಟ್ಸ್ ಬಂತು. ಆ್ಯಂಡ್ ನಾವು ಆ ಕಮೆಂಟ್ಸನ್ನು ಪಾಸಿಟಿವ್ ಆಗಿ ತಗೊಳ್ತೇವೆ. ಯಾಕಂದರೆ ಅದರಿಂದ ನಮಗೆ ಯೂಸ್ ಉಂಟೆ ಹೊರತು ಯಾವುದು ನಷ್ಟ ಇಲ್ಲ ಅಲ್ಲ. ಸೊ ನಾವು ಒಬ್ಬರು ಅದನ್ನು ಇದು ತಿದ್ಕೊಳ್ಳಿ ಅಂದಮೇಲೆ ಅದನ್ನು ತಿದ್ಕೊಂಡ್ರೆ ಇನ್ನೂ ಒಳ್ಳೇದು ಬರ್ತದೆ. ಸೊ ಈಗ ಆಗ ಮುಂಚೆ ನಾವು ಮಾಡಿದ ನಾಟಕಕ್ಕೂ ಈಗಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಹಾಗೆ ಎಲ್ಲರ ಆ್ಯಕ್ಟಿಂಗ್ ಕೂಡ ಅಷ್ಟೇ ತುಂಬ ಒಳ್ಳೆಯದಾಗ್ತದೆ. ಯಾರ್ದು ಅಷ್ಟು ಒಳ್ಳೇದಾಗಲ್ಲ ಹಾಗೆ ಯಾರೂ ಹೇಳೋದಿಲ್ಲ. ಪ್ರತಿಯೊಬ್ಬ ಆ್ಯಕ್ಟ್ರನ್ನು ಹೊಗಳ್ತಾರೆ ನಮ್ಮ ನಾಟಕ ನೋಡಿ. ಸೊ ಐ ಫೀಲ್ ಪ್ರೌಡ್. ಓಕೆ, ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಮನೆಯವರಾಗಿರ್ಬೋದು ಯಾರಾದರೂ ಹೀಗೆ ನಾಟಕ ರಂಗಭೂಮಿಯಲ್ಲಿ ಅನ್ನೋದು ಇದ್ರ?
ಇಲ್ಲ ಯಾರು ಇಲ್ಲ, ನಾನು ಅಚಾನಕ್ಕಾಗಿ ಬಂದ್ರಿ ಇಂಟ್ರೆಸ್ಟ್ ಅಲ್ಲಿ. ಓಕೆ, ಹೌದು. ಎಷ್ಟು ಖುಷಿ ಇದೆ ಮನೆಯವರಿಗೆಲ್ಲ, ಅಲ್ಲದೆ ಇರ್ನ ಮಗಳತೆಯವು ಇರ್ನ ಮಗಳ. ಹೌದು ಖಂಡಿತ. ಅವರು ನನ್ನ ಅಮ್ಮ ಗಿರಿಜಾ ಸಿಲ್ಕಲ್ಲಿ ವರ್ಕ್ ಮಾಡ್ತಾರೆ. Okay. ಸೊ ಅವರಿಗೆ ಅಲ್ಲಿ ಬಂದಂಥ ಕಸ್ಟಮರ್ಸ್ ಕೂಡ ಎಲ್ಲ ಬಂದು ನಿಮ್ಮ ಮಗಳಲ್ಲ ಇರ್ನ ಮಗಳತ್ತೆ ಅಂತ ಹೇಳಿ ಫುಲ್ ಹೇಳ್ತಾರೆ, ತುಂಬ ಒಳ್ಳೆಯದಾಗಿದೆ ನಾಟಕ, ನಮಗೆ ತುಂಬ ಇಷ್ಟ ಆಯಿತು, ಬೇರೆ ಕಡೆ ಇದ್ದರೆ ಹೇಳಿ ಹಾಗೆಲ್ಲ. ಅಂದರೆ ನಮ್ಮ ಅಮ್ಮನನ್ನು ನನ್ನಿಂದಾಗಿ ಗುರುತಿಸ್ತಾರೆ ಅಂದರೆ ಅದು ತುಂಬ ಖುಷಿ ಅಲ್ಲ. ಆ್ಯಂಡ್ ನನ್ನ ಅಪ್ಪನಿಗೂ ಹಾಗೆ, ಅಪ್ಪ ಲೈಕ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಈವ್ನಿಂಗ್ ಆಟೋ ಡ್ರೈವರ್ ಆಗಿ ಕೂಡ. ಸೊ ಅವರಿಗೆ ಕೂಡ ಹಾಗೆ ಎಲ್ಲ ಸಿಕ್ಕಿದವರೆಲ್ಲ ಇರ್ನ ಮಗಳನ್ನ ಆ್ಯಕ್ಟಿಂಗ್ ಭಾರಿ ಶೋಕ ಹಾಕ್ಕೊಂಡು ಹಾಗೆಲ್ಲ ಹೇಳ್ತಾರೆ. ಸೊ ಅವ್ರು ಅದನ್ನೇ ಮನೆಗೆ ಬಂದು ಹೇಳುವಾಗ ನಮಗೂ ಖುಷಿ ಆಗ್ತದೆ, ನಮ್ಮಿಂದಾಗಿ ಅಪ್ಪ ಅಮ್ಮ ಖುಷಿಯಲ್ಲಿದ್ದಾರೆ, ಅವರಿಗೊಂದು ರೆಸ್ಪೆಕ್ಟ್ ಸಿಕ್ತುಂಟು ಅಂತೇಳಿ ಖುಷಿ ಆಗ್ತದೆ. ಅದೇ ಹೊಗಳುವ ಜನರ ಬಾಯಲ್ಲಿ ಬರ್ತದೆ, ಆತು ಪೂರ್ತಾಪುಂಡು ದಾಯ ಕಡಪುಡು ಅಂಚ ಇಂಚ ಅಂತ ಹಾಗೆಲ್ಲ ಅದೆಲ್ಲ ಬಂದಿದೆ. ಹೇಳ್ತಾರೆ ಆತು ಜನ ಆಣುಲ್ನ ಮಧ್ಯಡು ಮೋಲು ಬೊಕ ಒಂಜಿ ರಡ್ಡು ಪೊಂಜೋಕುಲು ಮೊಗಲು ರಡ್ಡೇ ಪೊಂಜೋಕುಲು ಹಾಗೆಲ್ಲ ಹೇಳ್ತಾರೆ. ಸೊ ನಾನು ಮೊದಲೇ ಅಪ್ಪನಿಗೆ ಹೇಳಿದೆ, ಅಪ್ಪ ಆ್ಯಕ್ಟಿಂಗ್ ಫೀಲ್ಡ್ ಅಂದಮೇಲೆ ಇದೆಲ್ಲ ನಮಗೆ ನೆಗೆಟಿವ್ ಬಂದೇ ಬರ್ತದೆ. ಅದು ನಾವು ಯಾವುದೇ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಮೊದಲು ಬರುವುದೇ ಅವರ ಬಾಯಲ್ಲಿ ಕೆಟ್ಟದ್ದು. ಸೊ ನೀವು ಅದಕ್ಕೆಲ್ಲ ತಲೆ ಕೊಡಬೇಡಿ, ಒಂದಲ್ಲ ಒಂದಿನ ಒಳ್ಳೆ ಹೆಸರು ಮಾಡ್ತೇನೆ, ಒಬ್ಬರು ಗುರ್ತಿಸ್ತಾರೆ ನಮ್ಮನ್ನು. ಈಗ ನಿಮಗೆ ನೆಗೆಟಿವ್ ಆಗಿ ಹೇಳಿದವರೇ ಪಾಸಿಟಿವ್ ಆಗಿ ಹೇಳ್ತಾರೆ, ಇರ್ ನಮ್ಮ ಮಗ ಒಲಿ ಮಾರೆ ಹಾಗೆ ಹೇಳ್ತಾರೆ. ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿ, ಈಗ ಬಂದಂಥ ಯಾವ ರೂಮರ್ಸಿಗೂ ನೀವು ಕಿವಿ ಕೊಡಬೇಡಿ ಅಂತ ಹೇಳಿದೆ. ಸೊ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ಅವರು ನಮ್ಮ ಜನ್ರೇಷನ್ಗೆ ಸೆಟ್ ಆಗಿದ್ದಾರೆ ನನ್ನ ಅಪ್ಪ ಅಮ್ಮ. ಸೊ ಅವರು ಯಾವುದನ್ನು ಕೇರ್ ಮಾಡಲಿಲ್ಲ. ಮಲ್ಲೆಜ್ಜಿ ಲೇಟ್ ಆಂಡ ಓಕೆ ಯಾನ್ ಲೇಟ್ ಸಂಬರ್ಪೆ ಅಂದರೆ ಅವ್ರು ನನ್ನೊಟ್ಟಿಗೆ ಮುಂಚೆ ಎಲ್ಲ ತುಂಬ ಬರ್ತಿದ್ರು, ನಾನು ಎಲ್ಲೇ ಹೋದರೂ ಅಲ್ಲಿಗೆಲ್ಲ ಬರ್ತಿದ್ರು. ಆಮೇಲೆ ನಮ್ಮ ಟೀಮಿನ ಅಣ್ಣನವರ ಮೇಲೆ ತುಂಬ ನಂಬಿಕೆ ಇದೆ ಅವರಿಗೆ. ಸೊ ಅವರು ನೆಕ್ಸ್ಟ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನನ್ನ ಮನೆಗೆ. ಸೊ ಅವ್ರಿಗೆ ಈಗ ಯಾವ ಟೆನ್ಷನ್ ಕೂಡ ಇಲ್ಲ. ಓಕೆ, ಇನ್ನು ನವರಾತ್ರಿಗೆ ಒಂದು ಪ್ರೋಗ್ರಾಮ್ ಇದೆ ನಿಮ್ಮದು, ನಾನು ನೋಡಿದ್ದೇನೆ. ನಿಂದ ವನತಾನಿ ಅಂತ ಹೇಳಿದಾಗ ನೆನಪು ಬಂತು ನನಗೆ. ಓಕೆ, ಎಷ್ಟು ರನ್ ಆಯಿತು ನಿಮ್ಮದು ನಾಟಕ ಪ್ರದರ್ಶನ? ನಾಟಕ ಈಗ ಅಂದರೆ ಲೈಕ್ ಈಗ 50 ಹತ್ರಕ್ಕೆ ಬಂದಿದೆ ಒಂದು ನಾಟಕ, 50 ಹತ್ರಕ್ಕೆ ಮತ್ತೆಲ್ಲ ಹಾಗೆ ಬುಕ್ಕಿಂಗ್ ಆಗ್ತುಂಟು. ನಮ್ಮದು ನಿಜವಾಗಿ ಈ ಕೊರೋನಾ ಟೈಮ್ ಬಂತಲ್ಲ, ಆ ಟೈಮಲ್ಲಿ ನಮಗೆ ಸ್ವಲ್ಪ ಪೆಟ್ಟು ಬೀತೆ. ಯಾಕಂದರೆ ಆ ಟೈಮಲ್ಲಿ ನಮಗೆ ಸುಮಾರು ನಾಟಕ ಬುಕ್ ಆಗಿತ್ತು, ಈ ಕೊರೋನಾದಿಂದಾಗಿ ಎಲ್ಲ ಫ್ಲಾಪ್ ಆಗಿ ಹೋಯಿತು. ಖಂಡಿತ. ಸೊ ಆಗ ತುಂಬ ಲಾಸ್ ಆಗಿದೆ. ಆದರೆ ಈಗ ಅದು ರಿಕವರ್ ಆಗ್ತಾ ಬರ್ತುಂಟು. ಸೊ ಏನು ಪ್ರಾಬ್ಲಮ್ ಇಲ್ಲ. ನವರಾತ್ರಿಗೆ ಇನ್ನೂ 4-5 ಶೋ ಬುಕ್ ಆಗಿದೆ. ಸೊ ಓಕೆ, ಈಗ ನಾವು ಕೂಡ ಹಾಗೆ ಒಂದು ಈಗ ನಾಟಕ ಮೊನ್ನೆ ಚೌತಿ ಆಯಿತು, ನಾವು ಕೂಡ ತುಂಬಾ ಕಾಮಿಡಿ ಇರುವ ಸ್ಟೋರಿ ಬೇಡ ನಮಗೆ, ಕಾಮಿಡಿ ಇರುವ ನಾಟಕವನ್ನು ಎಕ್ಸ್ಪೆಕ್ಟ್ ಮಾಡಿ ಅದು ಕೂಡ ಮುಂದೆ ಚಾರಿಟಿ ಎಲ್ಲ ನೋಡ್ತೇವೆ. ಸೊ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು ನಾನು ಗಮನಿಸಿದಂದರೆ ಒಂದು ಕಿರ್ಚಾಡೋದು, ಮುಂದೆ ಮಾತನಾಡೋದು. 100%. ನನಗೆ ನೋಡಿ ಶಾಕ್ ಆಯಿತು. ಪಾಪ ನೀವು ಸ್ಟೇಜಲ್ಲಿ ನಿಂತ್ಕೊಂಡು ಶಿಶು ಮಾತಾಡಬೇಡಿ ಅಂತ ಹೇಳ್ತಾರೆ ಕೆಲವೊಮ್ಮೆ, ಹೇಗೆ ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದೇ ಆ ರೀತಿ ಎಲ್ಲ ಬಂದಾಗ ಒಂದು ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗಬಾರ್ದು. ಅದು ಎಲ್ಲ ಹೋದ ಕಡೆಯಲ್ಲಿ ಒಂದಲ್ಲ ಒಂದು ಇರ್ತಾರೆ, ಒಬ್ರು ಕಮೆಂಟ್ ಹಾಕೋರು ಇರ್ತಾರೆ, ಅಥವಾ ಬೊಬ್ಬೆ ಹಾಕಿ ಅವಳು ಅಂತ ಹೇಳಿ ನಮ್ಮ ಹೆಸರು ಕೂಗುವವರು ಇರ್ತಾರೆ. ಸೊ ಹಾಗೆಲ್ಲ ಮಾಡುವಾಗ ನಮಗೆ ನಗು ಬರ್ತದೆ, ಬಟ್ ಕಂಟ್ರೋಲ್ ಮಾಡಲೇಬೇಕಾಗ್ತದೆ. ಬಿಕಾಸ್ ನಾವೇ ನಕ್ರೆ ಅಲ್ಲಿ ಮುಂದೆ ಇರೋರಿಗೆ ನಮ್ಮ ಕಾಮಿಡಿ ರೀಚ್ ಆಗೋದಿಲ್ಲ. ಸೊ ನಾವು ಕಂಟ್ರೋಲ್ ಮಾಡ್ತೇವೆ. ಆಮೇಲೆ ನೆಕ್ಸ್ಟ್ ಹೋದಲ್ಲೆಲ್ಲ ಹೇಳ್ತಾರೆ, ನಿಮಗೆ ಹೀಗೆ ಆಯ್ತಲ್ಲ ಮಾರೆ, ಅಲ್ಲಿ ಹೀಗೆ ಹೇಳಿದ್ರು, ಎಂತ ಮಾಡಿದ್ರಿ ಅಂತ. ನಾವು ಇಲ್ಲ ಪರವಾಗಿಲ್ಲ, ವೀಕ್ಷಕರಲ್ಲ ಪರವಾಗಿಲ್ಲ, ನೋಡ್ತಾರೆ, ಏನಾದರೂ ಕಮೆಂಟ್ ಮಾಡ್ತಾರೆ, ನಾವು ತಡ್ಕೋಬೇಕಷ್ಟೆ. ನಾವು ಆ್ಯಕ್ಟಿಂಗ್ ಒಳಗಿದ್ರೆ ಖಂಡಿತ ನಮ್ಗೆ ಅದು ಯಾವುದು ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಯಾಕಂದ್ರೆ ಮುಂಚೆ ಸ್ವಲ್ಪ ದೂರ ಆದ, ಈಗ ಮಕ್ಕಳೆಲ್ಲ ಅಂದ್ರೆ ಸ್ಟೇಜ್ ಇರ್ತಾರೆ. ಆ್ಯಂಡ್ ಅವರು ಈ ನಮ್ಮದು ನೆಕ್ಸ್ಟ್ ಆಯಿಲಾಡ್ ಅಂತ ಹೇಳಿ ನಾಟಕ ಉಂಟಲ್ಲ, ಆ ನಾಟಕ ನೋಡುವಾಗಂತೂ ಮಕ್ಕಳು ತುಂಬ ಹೆದರ್ತಾರೆ. ಬಿಕಾಸ್ ಅದರಲ್ಲಿ ಸ್ವಲ್ಪ ಸ್ಕ್ಯಾರಿ ಹಾರರ್ಸ್ ಎಲ್ಲ ಉಂಟು. ಸೊ ಅದೆಲ್ಲ ಆ ಮಕ್ಕಳೆಲ್ಲ ತುಂಬ ಹೆದರ್ತಾರೆ, ಬೊಬ್ಬೆ ಹಾಕ್ತಾರೆ, ಕೆಲವರೆಲ್ಲ ಓಡಿಯೇ ಹೋಗ್ತಾರೆ. ಸೊ ಅದಕ್ಕೆ ಎತ್ತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ನಾಟಕ ನೋಡಿದವರಿಗೆಲ್ಲ ಖುಷಿ ಆಗ್ತದೆ, ಒಳ್ಳೆಯದು ಮೋರಲ್ ಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ, ಇನ್ನು ಅಂದರೆ ಅದಕ್ಕಿಂತ ಕಾಮಿಡಿ ಅಂದರೆ ನಿಮ್ಮ ನಾಟಕ ಎಷ್ಟೇ ಪ್ರದರ್ಶನ ಕೊಟ್ಟಿರಲಿ, ನೀವು ಎಷ್ಟೇ ಡೈಲಾಗ್ ಅದನ್ನು ಹೇಳಿರ, ಆದರೆ ನೆಕ್ಸ್ಟ್ ಅದನ್ನು ನಾಟಕದಲ್ಲಿ ಡೈಲಾಗ್ ಹೇಳುವಾಗ ಅವರು ನಗುವಾಗ ನಿಮಗೂ ಕೂಡ ಜೋರು ನಗಳಿಕೆ ಬರುವುದಿಲ್ಲ? ಖಂಡಿತ ಬಂದಿದೆ. ಒಂದು 2-3 ನಾಟಕದಲ್ಲಿ ಹಾಗೆ ಆಗಿದೆ ನನಗೆ. ಅವರು ಬಿದ್ದು ನಗಡುವಾಗ ವಾಯ್ಸ್ ನಮ್ಮ ಕಿವಿಗೆ ಮುಟ್ತದೆ. ಸೊ ಅಲ್ಲಿ ನಮ್ಮ ಮುಖದಲ್ಲಿ ಆಟೋಮೆಟಿಕಲಿ ನಗು ಬರ್ತದೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಅದರಲ್ಲೂ ಒಂದು ಖುಷಿ ಉಂಟು. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾತನಾಡುವ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟವೀರ
ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕಾರ್ಯಕ್ರಮದಲ್ಲಿ ಸ್ನೇಹ ಶೇರಿಗಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಇವರು ಬಹುಮುಖ ಪ್ರತಿಭೆ. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರು ಜಾಣೆ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅವರು ಅರ್ಪಿಸುವಂತಹ ನಮ್ಮೂರು ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇರುವವರು ನಮ್ಮೂರಿನ ಪ್ರತಿಭೆ ಹಾಗೂ ನಮ್ಮೂರಿನ ಜಾಣೆ ಸ್ನೇಹ ಅವರು. ಬನ್ನಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮತ್ತೊಮ್ಮೆ ಸ್ವಾಗತ. ಓಕೆ, ಹೇಳ್ತಾ ಇದ್ರಿ ಅದೇ ನಾಟಕದಲ್ಲಿ ಆಡಿಯನ್ಸ್ನ ನಗು ಕೇಳಿ ನಮಗೂ ಕೂಡ ಜೋರಾಗಿ ನಗು ಬರ್ತದೆ, ಆದರೂ ಕೂಡ ತಡ್ಕೋಬೇಕು ಅಂತ. ನಿಮ್ಗೆ ಏನಾದರೂ ಆ ರೀತಿಯಾಗಿ ಸಿಚುವೇಶನ್ ಬಂದಿದ್ದ? ಕೆಲವರು ಅಂದರೆ ಬಟ್ಟೆಲ್ಲ ಹೀಗೆ ಮುಚ್ಕೊಂಡು ನಗಾಡ್ತಾರೆ. ಸೊ ನಿಮಗೆ ನಗು ಬಂದಾಗ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ನಾನು ಲೈಕ್ ಅದು ನಮಗೆ ರೋಲೇ ಆಗಿರ್ತದೆ. ಸೊ ನಾವು ಈಗ ಒಂದು ಅದರಲ್ಲಿ ಎಕ್ಸಾಂಪಲ್ಗೆ ನಮಗೂ ಅದರಲ್ಲಿ ಅಳುವ ಸೀನ್ ಇದೆ. ಲೈಕ್ ಅದು ಕಾಮಿಡಿಯಲ್ಲಿ ಅಳ್ತಾರೆ ಎಲ್ಲ, ಅಳುವ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಹಾಗೆಲ್ಲ ಮಾಡುವಾಗ ನಾವು ಅಲ್ಲೇ ಒಂದು ಸ್ವಲ್ಪ ಹೀಗೆ ಕೆಳಗೆ ನೋಡಿಕೊಂಡು ಅಥವಾ ಒಂದು ಬಾಯಿ ಕೈ ಇಟ್ಕೊಂಡು ಎಲ್ಲ ಹಾಗೆ ಆ್ಯಕ್ಟಿಂಗ್ ಮಾಡ್ತೀವಿ ಹೊರತು ಅದು ನಗುನ ತೋರಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಬಿಕಾಸ್ ಅಲ್ಲಿ ನಾವೇ ನಗುವುದು ನೋಡಿದರೆ ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಏನಾದರೂ ಅವರೇ ಕೆಳಗೆ ಕೂತ್ಕೊಂಡು ನಮಗೆ ಕಮೆಂಟ್ ಮಾಡ್ತಾರೆ. ಸೊ ಹಾಗೆಲ್ಲ ಆಗಬಾರ್ದು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತಾರೆ ಆ್ಯಂಡ್ ಕೆಳಗೆ ನೋಡ್ಕೊಂಡು ಅಲ್ಲೇ ಮ್ಯಾನೇಜ್ ಮಾಡ್ತಾ ಹೋಗ್ತೇನೆ, ಫೇಸ್ ಎಕ್ಸ್ಪ್ರೆಷನಲ್ಲೇ. ಅಂದರೆ ಕಲಾವಿದರಿಗಾಗಿ ನೀವು ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಾ, ಅಂದರೆ ನಿಮ್ಮ ಊರು ಬಿಟ್ಟು ದೂರದ ಊರಿಗಾಗಿರ್ಬೋದು. ಅಲ್ಲಿ ನಿಮಗೆ ಬರುವಂಥ ಒಂದು ಕಲಾವಿದರಿಗೆ ಇದು ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಊಟದಲ್ಲಿ ಆಗಿರ್ಬೋದು, ನಮ್ಮ ಹುಡುಗಿಯರಂತ ಬಂದ ಕ್ಷಣ ಒಂದು ಡ್ರೆಸ್ ಚೇಂಜಿಂಗ್, ನಿಮಗೆ ಯಾವ ವಿಚಾರದಲ್ಲಿ ಕಲಾವಿದೆಯರಿಗೆ ಕಷ್ಟ ಅಂತ? ಫಸ್ಟ್ ಆಫ್ ಆಲ್ ಈ ಹುಡುಗಿಯರಿಗೆ ಅಲ್ಲಿ ಹೋಗಿ ಈ ಡ್ರೆಸ್ ಚೇಂಜ್ ಅವ್ರ ಮೇಕಪ್ ಆದರೆ ಮಾಡ್ಕೋಬೋದು, ಅಲ್ಲಿ ಅಣ್ಣನವರೆಲ್ಲ ಇರ್ತಾರೆ, ಅವ್ರ ಮುಂದೆ ಕೂತ್ಕೊಂಡು ಮೇಕಪ್ ಮಾಡ್ತಾರೆ. ಬಟ್ ಈ ಡ್ರೆಸ್ ಚೇಂಜಿಂಗ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗ್ತದೆ. ಬಿಕಾಸ್ ಅಲ್ಲಿ ಕೆಲವು ಕಡೆಯಲ್ಲೆಲ್ಲ ಈ ಡ್ರೆಸ್ಸಿಂಗಿಗೆ ಎಲ್ಲ ಜಾಗ ಎಲ್ಲ ಇರೋದಿಲ್ಲ. ಸೊ ಅದೆಲ್ಲ ತುಂಬ ಕಷ್ಟ ಆಗ್ತದೆ. ಬಟ್ ಅದು ಕಷ್ಟ ನಮಗೆ ಆಗಬಾರ್ದು ಅಂತೇಳಿ ನಮ್ಮ ಟೀಮಿನವರೇ ಇದು ನಾಟಕ ಸೆಟ್ಟಿಂಗ್ ಇರ್ತದೆ, ಅಲ್ಲಿ ಅದರ ಯೂಸಿಂದಲೇ ನಮಗೆ ಹೇಗಾದರೂ ಮಾಡಿ ಅದು ಡ್ರೆಸ್ ಚೇಂಜಿಗೆ ಅಡ್ಜಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಬರುವುದಂದರೆ ಈ 100% ವಾಶ್ರೂಮ್ ಅಂತೆಲ್ಲ ಬರ್ತದೆ, ಅದಕ್ಕೂ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬಟ್ ಅದು ಬಿಟ್ಟರೆ ಊಟಕ್ಕೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋತೇವೆ, ಅದು ಎಷ್ಟೇ ಆದರೂ ಊಟ ಇಲ್ಲಾದರೂ ಹೋದ ಕಡೆಯಲ್ಲೆಲ್ಲ ನೀರು ಊಟ ಎಲ್ಲ ಚೇಂಜ್ ಆಗ್ತದೆ. ಸೊ ಅದು ನೆಕ್ಸ್ಟ್ ಡೇ ಆಗುವಾಗ ಒಂಚೂರು ಏನಾದರೂ ನಮ್ಮ ಆರೋಗ್ಯದಲ್ಲೇ ಹೆಚ್ಚು ಕಮ್ಮಿ ಆಗ್ತದೆ. ಅದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಬರುತ್ತೆ. ಓಕೆ, ನಿಮ್ಮ ಅಪ್ಪನಿಗೆ ಆಗಿರ್ಬೋದು, ಅಮ್ಮನಿಗೆ ನೀವು ಯಾವ ಒಂದು ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಇಷ್ಟ? ಅವರಿಗೆ ನಾನು ಕಾಮಿಡಿ ಆ್ಯಕ್ಟಿಂಗ್ ಮಾಡಿದರೆ ತುಂಬ ಇಷ್ಟ ಆಗ್ತದೆ. ಬರ್ತಾರೆ ಪ್ರತಿಯೊಂದಕ್ಕೂ, ಇಲ್ಲದಿದ್ರೆ ಒಂದ್ಸಲಿ ನೋಡ್ಲಿಕ್ಕೆ ಬರ್ತಾರೆ. ಮುಂಚಿನ ತುಂಬ ಬರ್ತಿದ್ರು ಅವರು, ಪ್ರತಿ ಒಂದು ಪ್ರೋಗ್ರಾಮಿಗೂ ಬರ್ತಾ ಇದ್ರು. ಬಿಕಾಸ್ ಅದರಲ್ಲಿ ಏನಾದರೂ ಒಂದು ಚೇಂಜಸ್ ಇರ್ತದೆ. ನಾವು ಇವತ್ತು ಮಾಡಿದ ನಾಟಕದಲ್ಲಿ ನೆಕ್ಸ್ಟ್ ಡೇ ಮಾಡುವಾಗ ಒಂಚೂರು ಏನಾದರೂ ಒಂದು ಚೇಂಜಸ್ ಮಾಡ್ಕೋತೇವೆ ನಾವು, ಅಂದರೆ ಇದು ತಿದ್ಕೋಬೇಕು, ಹಾಗೆ ಮಾಡ್ಬೇಕಂತೇಳಿ. ಸೊ ಅವ್ರು ಬರ್ತಿದ್ರು ಮುಂಚೆ. ಆದರೆ ಈಗ ಸ್ವಲ್ಪ 1 ಇಯರಿಂದ ಬರೋದು ಕಮ್ಮಿ ಆಗಿದೆ. ಬಿಕಾಸ್ ಅದೇ ನಾಟಕ ಅಲ್ಲ, ಪರವಾಗಿಲ್ಲ. ಮತ್ತೆ ನಮಗೆ ಯಾರಾದರೂ ಬಂದು ಹೇಳ್ತಾರೆ, ಇರ್ನ ಮಗಳ ನಾಟಕ ಬಾರಿ ಪೊರ್ಲಾಗ್ತದೆ ಅಂತ ಹೇಳಿ. ಸೊ ಅವರು ಈಗ ಅಷ್ಟೇನು ಬರುವುದಿಲ್ಲ, ಬಟ್ ಮುಂಚೆಯಿಂದ ತುಂಬ ಬರ್ತಾರೆ. 100% ಬರ್ತಿದ್ರು. ಅಮ್ಮ ಇಲ್ಲದಿದ್ರೆ ಅಪ್ಪ ಏನಾದ್ರು ಕಮೆಂಟ್ ಕೊಟ್ಟು ಇಂಚ ಮಲ್ಪದೆ ಅಂಚ ಮಲ್ಪದೆ? 100%. ಅದರಲ್ಲಿ ನನ್ನ ಅಪ್ಪ ಅಷ್ಟೇನು ಹೇಳೋದಿಲ್ಲ. ಲೈಕ್ ಆ ಸ್ಟೋರಿ ವಿಷಯದಲ್ಲಿ ಏನಾದರೂ ಹೇಳ್ತಾರೆ ಬಿಟ್ಟರೆ. ಆದರೆ ನನ್ನ ಅಮ್ಮ ತುಂಬ ಕಮೆಂಟ್ ಮಾಡಿದ್ದಾರೆ. ಇವನ್ ಊರಿನವ್ರಿಗಿಂತ ಜಾಸ್ತಿ ನನ್ನ ಅಮ್ಮನೇ ಹೇಳ್ತಾರೆ, ಈ ಅಂಚ ಬುಲ್ಪೊಡಿ, ಅಂಚ ತೆಲ್ಪೊಡು ಅದೆಲ್ಲ ಹೇಳ್ತಾರೆ. ಆ್ಯಕ್ಟಿಂಗ್ ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು, ನೀನು ಅವರೊಟ್ಟಿಗೆ ನೀನು ಮ್ಯಾಚ್ ಆಗಲಿಲ್ಲ, ನೀ ಅವರೊಟ್ಟಿಗೆ ಅವರ ಥರವೇ ಮಾಡಬೇಕು, ಹಾಗೆ ಈಗ ಅಂತ ತುಂಬ ಹೇಳಿದ್ದಾರೆ. ಬಟ್ ಅವರ ಸಜೆಷನ್ ನಾನು ತಗೊಂಡಿದ್ದೇನೆ. ಅಮ್ಮ ಏನಾದರೂ ನಿಮ್ಮ ಮುಂದೆ ಹೀಗೆ ಮಾಡಬೇಕಿತ್ತು ಅವರೇನಾದರೂ ಮಾಡಿ ತೋರಿಸಿದ್ರಾ? ಅವರು ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತಾರೆ. ಸೊ ನಾನು ಅದನ್ನು ಎಂಜಾಯ್ ಕೂಡ ಮಾಡಿದ್ದೇನೆ. ಈವನ್ ನಾನು ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತ್ರ ಅಲ್ಲ, ಅವರಿಗೂ ಆ್ಯಕ್ಟಿಂಗ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಲ್ಲ ಅಂತೇಳಿ. ಬಟ್ ಅವರಿಗೆ ಆ ಟೈಮಲ್ಲಿ ಯಾರು ಕಲಿಸೋರಾಗಲಿ ಚಾನ್ಸಸ್ ಎಲ್ಲ ಸಿಗಲಿಲ್ಲ. ಬಟ್ ಅವರು ಅವರ ಮಗಳು ಕಲೀಲಿ, ಅವ್ರ ಮಗಳು ಇನ್ನೂ ಡೆವಲಪ್ ಆಗಲಿ ಅಂತ ಹೇಳಿ ಹೆಲ್ಪ್ ಮಾಡ್ತಾರಲ್ಲ. ಸೊ ಅದು ಖುಷಿ ಆಗ್ತದೆ. ಓಕೆ, ನಿಮ್ಮಿಂದ ಯಾವ ಪಾತ್ರ ಒಂದು ಚೆನ್ನಾಗಿ ಬರ್ಬೋದು ಅಂತ ನಿಮ್ಮ ಅನಿಸಿಕೆ? ಮುಂದಕ್ಕೆ ಯಾವುದಾದ್ರು ಬರೋದಾದ್ರೆ
ಮುಂದಕ್ಕೆ ಬಂದರೆ ನನಗೆ ನನ್ನ ಕಾನ್ಫಿಡೆನ್ಸ್ ಹೇಗೆ ಅಂದರೆ ನಾನು ಕಾಮಿಡಿ ಆ್ಯಂಡ್ ಹೀರೋಯಿನ್ ಎರಡೂ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ನನಗೆ ಇರುವ ಕಾನ್ಫಿಡೆನ್ಸು. ನಂಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡಲಿಕ್ಕೆ ರೆಡಿ. ಓಕೆ, ಹಾಗಾದರೆ ಕಲಾವಿದೆಯಾಗಿ ಯಾವುದು ಕೊಟ್ಟರು ಎಕ್ಸೆಪ್ಟ್ ಮಾಡ್ತೇನೆ. ಅದು ಮಾಡಲೇಬೇಕು. ಕಲಾವಿದರು ಅಂದರೆ ಹಾಗೆ ಅಲ್ವಾ, ಕಲಾವಿದರು ಅಂದರೆ ಯಾವುದೇ ಆ್ಯಕ್ಟಿಂಗ್ ಕೊಡಲಿ, ಅದು ಒಂದು ಸೀನಿಗೆ ಬಂದು ಹೋಗಲಿ ಅಥವಾ 10 ಸೀನಿಗೆ ಬಂದು ಹೋಗಲಿ, ಆ ಒಂದು ನಾಟಕ ಜಸ್ಟ್ ಒಂದು ಸೀನಿಗೆ ಬರುವುದನ್ನು ಕರೆಕ್ಟಾಗಿ ನಿಭಾಯಿಸಿದರೆ ಅವ್ರಿಗೆ ಇನ್ನಷ್ಟು ಚಾನ್ಸ್ ಬಂದೇ ಬರ್ತದೆ. ಆ್ಯಂಡ್ ಅದರಲ್ಲಿ ಅವ್ರು ಡೆವಲಪ್ ಆಗ್ಬೋದು ಮತ್ತು ಕಲೀಲಿಕ್ಕೆ ತುಂಬ ಸಿಗ್ತದೆ ಅದ್ರ. ಓಕೆ, ನೀವು ಏನೆಲ್ಲ ಕಲ್ತ್ರಿ ಒಂದು ಕಲಾವಿದರ ಒಂದು ಪಯಣದ ಬಗ್ಗೆ ಹೇಳ್ಬೇಕಾದ್ರೆ? ಫಸ್ಟಿಗೆ ಕಲ್ತಿದ್ದಂದರೆ ಪೇಷನ್ಸ್ ಒಂದು ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಈಗ ಈ ಆ್ಯಕ್ಟಿಂಗ್ ಇದು ಮಾಡಲಿಕ್ಕೆ ಆಗ್ತಿಲ್ಲ ಅಂದಾಗ ಅವರು ಬಿಡೋದಿಲ್ಲ ನಮ್ಮನ್ನು. ಇಲ್ಲ, ನಿನ್ನ ಹತ್ರ ಆಗ್ತದೆ ಅಂತ ಹೇಳಿ ಅವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದಾಗ ನಾನು ಹೌದು ಮಾಡಬೇಕಂತ. ಮತ್ತೊಂದು ವೇಳೆ ಆಗ್ತಾನೇ ಇಲ್ಲ ಅಂದಾಗ ಒಂದ್ಸತಿ ಜೋರಾಗಿ ಅಳ್ತೇವೆ. ಅತ್ತಾಗ ಗೊತ್ತಾಗ್ತದೆ, ನೆಕ್ಸ್ಟ್ ಅದೊಂಥರ ಛಲ ಬರ್ತದೆ. ಇದರಲ್ಲಿ ಪೇಷನ್ಸ್ ಆದರೆ ನೆಕ್ಸ್ಟ್ ಛಲ ಬರ್ತದೆ, ಇದು ಆ್ಯಕ್ಟನ್ನು ಮಾಡ್ಬೋದು ಅಂತೇಳಿ. ಮತ್ತು ಸ್ಟೇಜ್ ಫಿಯರ್ ಹೋಗ್ತದೆ. ಸ್ಟೇಜ್ ಫಿಯರ್ ಹೆಚ್ಚಿನವರಿಗಿರ್ತದೆ. ಸ್ಟೇಜ್ ಹತ್ತೋದು ಅಂದರೆ ಕೈಕಾಲು ನಡುಗೋದು, ಶಿವರ್ ಹಾಗೆಲ್ಲ ಶುರು ಆಗ್ತದೆ. ಬಟ್ ಅದೊಂದು ಹೋಗ್ತದೆ, ಸ್ಟೇಜ್ ಫಿಯರ್ ಹೋಗ್ತದೆ. ಆಮೇಲೆ ಒಬ್ಬರನ್ನ ಹೇಗೆ ನಗಿಸ್ಬೋದು, ಹೇಗೆ ಅಳಿಸ್ಬೋದು, ಪ್ರತಿಯೊಂದರ ಜ್ಞಾನ ನಮಗೆ ಸಿಗ್ತದೆ. ಆಮೇಲೆ ಆ ನಾಟಕದಲ್ಲೇ ಒಂದು ಮೋರಲ್ ಅನ್ನೋದಿರ್ತದೆ, ನಮ್ಮ ಲೈಫಿಗೆ ಒಂದು ಪಾಠ ಅನ್ನೋದಿರ್ತದೆ. ಸೊ ಅದು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಬೋದು. ಸೊ ಅದೆಲ್ಲ ತುಂಬ ಯೂಸ್ ಆಗ್ತದೆ. ಆಮೇಲೆ ಆ್ಯಕ್ಟಿಂಗ್ ಸ್ಕಿಲ್ ಜಾಸ್ತಿ ಆಗ್ತದೆ. ಇನ್ನೂ ಹೋದ ಕಡೆಯಲ್ಲೆಲ್ಲ ನಮಗೆ ಚಾನ್ಸ್ ಸಿಗೋದು ಇರ್ತದೆ, ಜಾಸ್ತಿಯಾಗಿ ಚಾನ್ಸ್ ಸಿಗ್ತದೆ. ಸೊ ಅದರಿಂದಾಗಿ ನನಗೆ ತುಂಬ ಯೂಸ್ ಆಗಿದೆ. ಓಕೆ, ಅದು ನೀವು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಕಾಮಿಡಿ ಆಕ್ಟ್ರೆಸ್ ಅಂತ ಸಿಕ್ಕಿತು. ಯಾವ ಒಂದು ನಾಟಕ ಮಾಡಿದ್ರಿ? ಅಲ್ಲಿ ನಾವು ಆನಿದ ಮನದಾನಿ ಅನ್ನೋ ನಾಟಕವನ್ನು ಮಾಡಿದ್ವಿ. ಅದು ಫುಲ್ ಫೇಮಸ್ ಆಯಿತು ಅಲ್ಲಿ. ಆ್ಯಂಡ್ ಅದು ನಮಗೆ ಒಂದು ಹುಬ್ಳಿಯಲ್ಲ ಆದದ್ದು. ಆಮೇಲೆ ಕನ್ನಡದಲ್ಲೇ ಮಾಡಿರೋದು. ಸೊ ಅಲ್ಲಿ ಹೇಗಾಯಿತು ಅಂದರೆ, ಅಲ್ಲಿ ಬಂದ ಆಡಿಯನ್ಸ್ ಮತ್ತು ಅಲ್ಲಿ ನಾಟಕ ಮಾಡಿಸಿದವರ ಪ್ರಕಾರ ಈ ಕಾಂಪಿಟೇಷನ್ಗೆ ಬಂದ ಪ್ರತಿಯೊಂದು ಟೀಮಿಗಿಂತ ಈ ಟೀಮು ನಗಿಸಿದ್ದಾರೆ, ಅಳಿಸಿದ್ದಾರೆ, ಎರಡೂ ಕೂಡ ಮಾಡಿದ್ದಾರೆ. ಸೊ ನಮಗೆ ಪ್ರೈಸ್ ಸಿಕ್ಕಿದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಸಪೋರ್ಟ್ ಕೂಡ ಒಳ್ಳೆ ಬಂದಿತ್ತು ನಮಗೆ. ಅದು ಕೂಡ ಅವಾರ್ಡ್ ಬಂದಿದಂತೂ ತುಂಬ ಖುಷಿಯಾಗಿತ್ತು ನನಗೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಿಕಾಸ್ ಅಲ್ಲಿ ತುಂಬ ಟೀಮ್ಸ್ ಎಲ್ಲ ಬರ್ತದೆ. ಒಂದು 17 ಟೀಮ್ ಹಾಗೆ ಬಂದಿತ್ತು. ಸೊ ಅಷ್ಟು ಟೀಮ್ ಮಧ್ಯೆ ನಮ್ಮನ್ನು ಗುರ್ತಿದ್ದಾರೆ, ನಮ್ಮ ಟೀಮನ್ನು ಗುರ್ತಿಸಿದ್ದಾರೆ. ಹುಬ್ಬಳ್ಳಿ, ಶಿವಮೊಗ್ಗ ಅಂತ ಭಾಷೆ ಸ್ವಲ್ಪ ಹೌದು. ಅಲ್ಲಿ ನಾವು ನಮ್ಮ ಕನ್ನಡವನ್ನೇ ಯೂಸ್ ಮಾಡಿ ಅಲ್ಲಿ ನಾಟಕ ಮಾಡಿ ಬಂದಿದ್ದೇವೆ. ಅವರಿಗೆ ನಕ್ಕಿದ್ರಲ್ಲ, ಅದು ಖುಷಿ. ಅವರು ಆ ಒಂದೊಂದು ಸೀನಿಗೆ ನಗು ಅದೆಲ್ಲ ಕೇಳಲಿಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಅಷ್ಟು ಜನ ಆ್ಯಕ್ಟ್ರೆಸ್ಸಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದರು ಅಂದರೆ ನಾನು ಅಷ್ಟು ಅವರ ಕಣ್ಣಿಗೆ ಬಿದ್ದೇನೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗಿತ್ತು. ನನಗೆ ಸಿಕ್ಕಿತಾ ಅಂತೇಳಿ. ಅಲ್ಲ, ನಿಮ್ಮ ನಟನೆ ಒಳ್ಳೆದಿದೆ ಅಂತ. ಖಂಡಿತ. ನನ್ನ ನಟನೆಗೆ ಕಾರಣ ನನ್ನ ಡೈರೆಕ್ಟರ್. ಆಮೇಲೆ ನಾನು ನನಗೆಷ್ಟಾಗ್ತದೆ ಅಷ್ಟು ಕೊಟ್ಟಿದ್ದೇನೆ, 100% ಕೊಟ್ಟಿದ್ದೇನೆ. ಸೊ ಶ್ರಮದ ಫಲ ಸಿಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ. ನಿಮಗೆ ಪ್ರಶಸ್ತಿ ತಂದು ಕೊಟ್ಟಂತಹ ಪಾತ್ರ ಮೀನಾಕ್ಷಿ ಅಂತ ಹೇಳಿದ್ರೆ, ಓಕೆ, ಮೀನಾಕ್ಷಿ ಅದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಅಂದರೆ ಅದರಲ್ಲಿ ಫಸ್ಟಿಗೆ ನಾನು ನನ್ನ ಚಿಕ್ಕಮ್ಮನಿಗೆ ನನ್ನ ಒಬ್ಬ ಹುಡುಗ ಅಂದರೆ ಮುರಳಿ ಅಂತ ಹೇಳಿರ್ತಾನೆ, ಅವನು ಆಟೋ ಡ್ರೈವರ್ ಆ್ಯಂಡ್ ಅವನು ಬೇರೆ ಜಾತಿ ಅನ್ನೋದು ಸಿಟ್ಟಿರ್ತದೆ ಅವರಿಗೆ. ಸೊ ನಾನು ಅವ್ರ ಜೊತೆ ಮಾತಾಡ್ಲಿಕ್ಕೆ ಸಿಗೋದಿಲ್ಲ ಅಂಥೇಳಿ ಅವರು ವೇಷ ಮಾರಿಸ್ಕೊಂಡು ಬರ್ತಾರೆ. ಸೊ ಆ ವೇಷ ಮಾರಿಸ್ಕೊಂಡು ಬಂದ ಸಂದರ್ಭದಲ್ಲಿ ನನಗೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಸೊ ಆವಾಗ ಹೇಳುವಂಥದ್ದು, ಮಾಸ್ಟ್ರೆ ದಾದಿ ಏನ ಬನ್ನಿ ಕತ್ರಿನ ಕೈಫು ಬೊಕ್ಕನ್ ಸೈಡ್ ತುವನ ಮೀಂದ ಕೈ ತುಲ ಕಬ್ಜೆಯೇ ಅತಿ ಭರತನಾಟ್ಯ ಡಿಂಚ ಮಾತಿಪ್ಪುಣೆ ಹಾಗೆ ಕೆಲವೆಲ್ಲ ಇರ್ತದೆ. ಆಮೇಲೆ ಅದೊಂದು ಬಿಟ್ಟರೆ ನೆಕ್ಸ್ಟ್ ಚಿಕ್ಕಮ್ಮನ ಹತ್ರ ಗದ್ರಿ ಹೇಳುವಂಥದ್ದು, ಚಿಕ್ಕಮ್ಮ ಇದು ಏನು ಬರೋಣ ಪಲ್ಲೆ ಯಾನ್ ಮಾತ್ರ ಮದ್ಮ್ಯಾಪಿನಿ ಎನ್ನ ಮುರಳಿನೇ ಬೇತೆ ಏರಿಲ್ಲ ಪೂಜಿ ಅಂತ ಹೇಳುವಂಥದ್ದು. ಮತ್ತು ಅದರಲ್ಲಿ ಅಂದರೆ ನನಗೆ ಅದಕ್ಕೆ ಅವರು ಕಾಮಿಡಿ ಆ್ಯಕ್ಟರ್ ನನ್ನ ಜೊತೆ ಇದ್ದಾರಲ್ಲ ಅವರು ಬೇಕೆ, ಪ್ರತಿಯೊಂದು ಡೈಲಾಗಿಗೂ ಅವರು ಬೇಕೆ, ಅವರಿದ್ದರೆ ಅದು ಒಂದು ಕಾಂಬಿನೇಷನ್ ಬರ್ತದೆ. ಹೌದು.
ಓಕೆ, ನಮಗೆ ತುಂಬ ಖುಷಿ ಆಗ್ತದೆ. ಅಂದರೆ ಹೀಗೆ ಧೈರ್ಯ ಮನೆ ಮುಂದೆ ಸಹ ಮನೆಯಲ್ಲಿ ಸಹ ಬರ್ತದ, ಮನೆಗೆ ಮನೆ ಬೈದು ಬಿದ್ದ ಪ್ರಾಕ್ಟೀಸ್ ಅಂತ? ಇಲ್ಲ ಇಲ್ಲ, ಅಲ್ಲಿ ನಾನು ಮಾಡುವಂಥ ಕ್ಯಾರೆಕ್ಟರ್ ನಾನು ರಿಯಲ್ ಲೈಫಲ್ಲಿ ಇಲ್ಲ. ತುಂಬ ಸೈಲೆಂಟ್ ಆಗಿದೆ. ಅಂದರೆ ನನಗೆ ಕಂಫರ್ಟೇಬಲ್ ಆದಲ್ಲಿ ನಾನು ಸರಿ ಲೈಕ್ ಮಾತಾಡ್ತೇನೆ, ಒಳ್ಳೆ ಇರ್ತೇನೆ. ಆದರೆ ಈ ಕಂಫರ್ಟೇಬಲ್ ಇಲ್ಲ ಅಂದರೆ ಅಲ್ಲಿ ಫುಲ್ ಸೈಲೆಂಟ್ ಆಗ್ತೇನೆ. ಯಾರು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಆ ರೀತಿ ಆ ಕ್ಯಾರೆಕ್ಟರ್ ಮಾಡ್ತೇನೆ ಅಂತೇಳಿ. ಓಕೆ, ಮುಂದಕ್ಕೆ ಕೆಲವೊಂದು ಫೋಟೋಶೂಟ್ಗಳಲ್ಲಿ ರೂಪದರ್ಶಿ ಅಂದರೆ ಮಾಡೆಲ್ ಆಗಿ ಹೋಗ್ತೀರಾ ಅಂತ ವಿಷಯ ಇದೆ, ಹೇಳಿ ಅದರ ಬಗ್ಗೆ. ಅಂದರೆ ಈಗ ಫಸ್ಟಿಗೆ ನಾನು ಈ ಮಾಡೆಲ್ ಆಗಿ ಹೋದದಂದರೆ ನಮ್ಮದು ಇಲ್ಲೇ ಮಣಿಪಾಲದಲ್ಲಿ ಲೋಟಸ್ ಅಂತ ಹೇಳಿ ಒಂದು ಪಾರ್ಲರ್ ಇದೆ. ಸೊ ಅವರು ಫಸ್ಟಿಗೆ ನನ್ನನ್ನು ಕರೆದ್ರು, ಲೈಕ್ ಒಂದು ಶೂಟ್ ಇದೆ, ಸ್ಟೂಡೆಂಟ್ ವರ್ಕ್ ಇದೆ, ಬರ್ತೀರಾ ಅಂತ ಹೇಳಿ. ಸೊ ನಾನು ಓಕೆ, ಫಸ್ಟ್ ಟೈಮ್ ಅಲ್ವಾ, ಸೊ ನಂಗೆ ಏನು ಗೊತ್ತಿರಲಿಲ್ಲ ಕೊಲಾಬ್ರೇಷನ್ ಅಂದರೆ ಎಂತ ಅಂತಲೇ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರ ಅಕೌಂಟಲ್ಲೆಲ್ಲ ನೋಡ್ತೇನೆ DM ಫಾರ್ ಕೊಲಾಬ್ರೇಷನ್ ಅಂತೇಳಿ. ಹಾಗೆ ನಾನು ಇದು ಎಂತ ಕೊಲಾಬ್ರೇಷನ್ ಅಂದರೆ ಎಂತ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಮೊನ್ನೆ ಅಲ್ಲಿ ಹೋದ ನಂತರ ಅವರು ಮೇಕಪ್ ಎಲ್ಲ ಮಾಡಿದರು. ನಾನು ಫಸ್ಟ್ ಟೈಮ್ ಅಷ್ಟೊಂದು ಹೆವಿ ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ದು. ಸೊ ಅಲ್ಲಿ ಆದ ನಂತರ ನನ್ನ ಫೋಟೋ ಸ್ಟುಡಿಯೋಗೆ ಕರ್ಕೊಂಡು ಹೋದ್ರು, ಅಲ್ಲೆಲ್ಲ ಹಾಕಿದ್ರು. ಸೊ ನೆಕ್ಸ್ಟ್ ಅದು ಗೊತ್ತಾಯ್ತು, ಆ ಕೊಲಾಬ್ರೇಷನ್ ಅಂದರೆ ಹೀಗೆ ಅವ್ರು ಏನು ಮಾಡ್ತಾರೆ ಆ ಮೇಕಪ್ ಅದನ್ನು ಮತ್ತೊಬ್ಬರಿಗೆ ಜಸ್ಟ್ ಪೇಜಿಗೆ ಹಾಕಿ ಫೇಮಸ್ ಮಾಡೋದಕ್ಕೋಸ್ಕರ ಇದು ಮಾಡ್ತಾರೆ ಅಂತ. ಸೊ ಅದಾಯಿತು, ಅವ್ರ ಅಕೌಂಟಿಗೆ ಹಾಕಿದ್ರು, ಲೈಕ್ಸ್ ಎಲ್ಲ ಬಂತು, ಎಲ್ಲರೂ ಹೇಳಿದರು ಸ್ನೇಹ ಮಾಡೆಲ್ ಅದೆಯಾ ಹಾಗೆ ಅಂತೇಳಿ ಫುಲ್ ಕಮೆಂಟ್ಸ್ ಬಂತು. ಸೊ ಅದರ ನೆಕ್ಸ್ಟ್ ಪುನಃ ಆ ಫೋಟೋ ನೋಡಿ ನನಗೆ ಮ್ಯಾಂಗ್ಳೂರಿಂದ ಮೆಸೇಜ್ ಬಂತು, ಈಗ ಒಂದು ಕೊಲಾಬ್ರೇಷನ್ ಇದೆ, ಬರ್ತೀರಾ ಅಂಥೇಳಿ. ನಾನು ಅದಕ್ಕೆ ಸರಿ ಹೇಗಿದ್ರು ಈಗ ಕಲ್ತಾಯಿತು, ನೆಕ್ಸ್ಟ್ ಮನೆಯಲ್ಲೇ ಇದ್ದೆ, ಜಾಬ್ ಆಗಿರಲಿಲ್ಲ ಆಗ. ಸೊ ನಾನು ಅಲ್ಲಿಗೂ ಹೋದೆ. ಅಲ್ಲಿ ಹೋಗಿ ಅದು ಫೋಟೋಶೂಟ್ ಆದ ನಂತರ ಎಲ್ಲರೂ ಇನ್ನೂ ಹೇಳಿದರು, ಇನ್ನೂ ಚೆಂದಾಗಿದೆ ಇದು, ಫುಲ್ ಡೆವಲಪ್ ಆಗ್ತಾ ಬಂತು, ಫುಲ್ ಫಾಲೋವರ್ಸ್ ಬಂದರು, ಎಲ್ಲ ಆಯಿತು. ನೆಕ್ಸ್ಟ್ ಮೊನ್ನೆ ಅಷ್ಟೇ ನಮ್ಮ ಕರಾಟೆಯಲ್ಲಿ ಒಬ್ಬ ನನ್ನ ಬ್ಯಾಚಿನವನೇ ಇದ್ದಾನೆ, ಅವನದ್ದು ತಾಯಿ ಇವರು ಸಂಗೀತ ಅಂತ ಹೇಳಿ. ಸೊ ಅವ್ರು ನನಗೆ ಕಾಲ್ ಮಾಡಿದ್ರು. ಅವ್ರು ಹೇಳಿದರು, ನೀನು ಮಾಡೆಲ್ ಶೂಟ್ ಮಾಡ್ತಿದ್ದೆ ಅಂತ ಗೊತ್ತೇ ಇರಲಿಲ್ಲ ಮಾರೈತಿ, ಇಲ್ಲಾಂದರೆ ನಾನು ಯಾವತ್ತೂ ಕರಿತಿದ್ದೆ ಅಂತೆಲ್ಲ ಹೇಳಿದರು. ಸೊ ನಾನು ಓಕೆ ಅಂತ ಹೇಳಿದೆ. ನನಗೆ ಸಣ್ಣವಳಿದ್ದಾಗ್ಲಿಂದ ಒಂದು ಆಸೆ ಇತ್ತು, ಶಾರದಾ ಇದು ಹಾಕಬೇಕು ಅಂತ, ಶಾರದಾ ಜಲ್ಲಿ ಅಂತ ಹೇಳ್ತಾರಲ್ಲ, ಅದು ಹಾಕಬೇಕಂತ ನನಗೆ, ನನ್ನ ಅಮ್ಮಗೆ, ನನಗಿಂತ ಜಾಸ್ತಿಯಾಗಿ ನನ್ನ ಅಮ್ಮನಿಗೆ ಆಸೆ ಇತ್ತು, ಅವಳಿಗಂತ ಮಾಡಿಸಬೇಕು ಹಾಗೆ ಅಂತೇಳಿ. ಬಟ್ ಆಗಲಿಲ್ಲ. ಬಟ್ ಇವರು ಸಡನ್ನಾಗಿ ಹೇಳಿದರು, ನೀನು ಶಾರದಾ ಮಾಡ್ತೀಯಾ, ಶಾರದಾ ಹಾಕ್ಲಿಕ್ಕೆ ಬರ್ತೀಯಾ ಅಂಥೇಳಿ. ನಂಗೆ ಅದರಲ್ಲಾದಂಥ ಖುಷಿ ತುಂಬ ಡಿಫ್ರೆಂಟ್ ಆಗಿತ್ತು, ಸಡನ್ಲಿ ಸಿಕ್ಕಿತ್ತಲ್ಲ ಅಂಥೇಳಿ. ಆಮೇಲೆ ಆಯಿತು, ನೆಕ್ಸ್ಟ್ ಅಲ್ಲಿಗೆ ಹೋದೆ. ಈಗ ಮೊನ್ನೆ ಅಷ್ಟೇ ಶೂಟ್ ಆಯಿತು, ಇನ್ನದ ನಾನು ನವರಾತ್ರಿ ಟೈಮಿಗೆ ಹೊರಗೆ ಬಿಡ್ಬೇಕಂತ. ಎಲ್ಲ ಆಸೆ ಪೂರೈಸ್ತು ಅಂತ ಆಗ್ಬೋದು. ಈಗ ನೀವು ಏನು ಕಲ್ತಿದ್ದೀರಾ, ಎಂಥ ಜಾಬ್ ಮಾಡ್ತಿದ್ದೀರಾ? ನಾನು ಕಲ್ತದ್ದು BCA, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತೆಂಕನಡಿಯೂರಲ್ಲಿ. ಆಮೇಲೆ ಈಗ ನನಗೆ ಸದ್ಯಕ್ಕೆ ಆ ಫೀಲ್ಡ್ ಜಾಬ್ ಸಿಕ್ಕಿಲ್ಲ. ಬಟ್ ಓಕೆ, ನನಗೀಗ ಸಿಕ್ಕಿರೋ ಜಾಬು ನಿಜವಾಗ್ಲೂ ಈಗ ಓಕೆ ಇದೆ. ಸೊ ಮಣಿಪಾಲಲ್ಲಿ .net ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮಾಡ್ತಿದ್ದೇನೆ. ಓಕೆ, ನಿಮ್ಮ ಜೊತೆ ಮಾತನಾಡಿ ಸಮಯ ಹೋದದೇ ಗೊತ್ತಾಗಲಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಹಾಗೂ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಹೇಳಿ. ಈಗ ನಮಗೆ ಇರುವಂಥ ಟ್ಯಾಲೆಂಟನ್ನು ತೋರಿಸ್ಕೊಳ್ಳಿಕ್ಕೆ ತುಂಬ ಹಿಂಜರಿತಾರೆ ಹೆಚ್ಚಿನವರು. ಎಲ್ಲದಕ್ಕೂ ಹಿಂದೆಂದ ಯಾರದ್ದು ತಳ್ಳಬೇಕು, ಹೋಗಿ ಅಂತೇಳಿ. ಸೊ ಯಾವತ್ತು ನಮ್ಮ ಟ್ಯಾಲೆಂಟನ್ನು ನಾವು ಬಿಟ್ಕೊಡ್ಬಾರ್ದು. ನಮ್ಗೆ ಏನಿದ್ರು ತಂದೆ ತಾಯಿ ಸಪೋರ್ಟ್ ಇದ್ದರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ಮುಂದೆ ಹೋಗಿ, ಆ್ಯಂಡ್ ಯಾವ ಚಾನ್ಸನ್ನು ಬಿಟ್ಕೊಡ್ಬೇಡಿ. ಮತ್ತು ಈ ಭಯ ಅನ್ನೋದನ್ನು ಬಿಟ್ಬಿಡಿ. ಮತ್ತು ಈ ಯಾವುದಕ್ಕೆ ಹೋಗೋದಿದ್ರು ನೆಗೆಟಿವ್ ಥಾಟ್ಸ್ ಬಂದೇ ಬರ್ತದೆ, ನೆಗೆಟಿವ್ ಮಾತು ಬರ್ತದೆ. ಸೊ ಅದನ್ನು ಯಾವುದನ್ನು ನೀವು ಜಾಸ್ತಿ ಲೆಕ್ಕಿಸ್ಲಿಕ್ಕೆ ಹೋಗಬೇಡಿ. ಏನೇ ಬಂದರೂ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದೇ ನಿಮಗೆ ಜಾಸ್ತಿ ಹುಮ್ಮಸ್ ಕೊಡ್ತದೆ. ಸೊ ಅದಕ್ಕೆ ಮುಂದೆ ಹೋಗಿ ಅಂತ ಹೇಳಿ. ಓಕೆ, ತುಂಬ ಥ್ಯಾಂಕ್ಸ್. ನಿಮ್ಮ ಜೊತೆ ಮಾತನಾಡಿ ತುಂಬಾ ಖುಷಿ ಆಯಿತು. ಮುಂದಕ್ಕೆ ಏನೆಲ್ಲ ನೀವು ಕನಸನ್ನು ಕಂಡುಕೊಂಡಿದ್ದೀರಾ ಅದು ನನಸಾಗಲಿ ಅಂತ ವೀಕ್ಷಕರ ಪರವಾಗಿ ಹಾರಿಸ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣಿಯ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದವರು ಸ್ನೇಹ ಶೇರಿಗಾರ್ ಅವರು. ಹೀಗೆ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ಮೂಡಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. Thank you.